ನದಿಗಳ ಸ್ವಚ್ಛತೆಯನ್ನ ಕಾಪಾಡುವ ಜೊತೆಗೆ ನೈಸರ್ಗಿಕ ಪ್ರವಾಸೋದ್ಯಮಕ್ಕೆ ಪ್ರಾಶಸ್ತ್ಯ ನೀಡುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯು ಮಂಗಳೂರಿನ ಫಲ್ಗುಣಿ ನದಿ ತೀರದಲ್ಲಿ ಆಯೋಜನೆ ಮಾಡಿದ ನದಿ ಉತ್ಸವಕ್ಕೆ ಅದ್ದೂರಿಯ ತೆರೆಬಿತ್ತು. 2 ದಿನಗಳ ಕಾಲ ನಡೆದ ರಿವರ್ ಫೆಸ್ಟಿವಲ್ಗೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ನಿರೀಕ್ಷೆಗೂ ಮೀರಿ ಜನ ನದಿ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮವನ್ನ ಕಣ್ತುಂಬಿಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಮಂಗಳೂರಿನ ಫಲ್ಗುಣಿ ನದಿ ದಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನದಿ ಉತ್ಸವಕ್ಕೆ ಅಪೂರ್ವ ಬೆಂಬಲ ವ್ಯಕ್ತವಾಯಿತು. ಬಗೆ ಬಗೆಯಲ್ಲಿ ಅಲಂಕೃತಗೊಂಡ ಕಡೆಯಿಂದ ಆ ಕಡೆಗೆ ಜನರನ್ನ ತುಂಬಿಕೊಂಡು ಸಾಗುವ ಹೌಸ್ ಬೋಟ್ಗಳು ಇತ್ಯಾದಿ ನದಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿತ್ತು. ಎರಡನೇ ದಿನವಾದ ರವಿವಾರ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಮಕ್ಕಳು ಎನ್ನದೇ ಸಾವಿರಾರು ಮಂದಿ ನದಿ ಉತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಜಲಕ್ರೀಡೆಗಳಲ್ಲಿ ಭಾಗವಹಿಸಲು ಜನರು ಸಾಲುಗಟ್ಟಿ ನಿಂತ ದೃಶ್ಯಗಳು ಕಂಡುಬಂದವು. ತೇಲುವ ಬೋಟಿನಲ್ಲಿ ಆಹಾರ ಮಳಿಗೆಗಳು, ಆಹಾರೋತ್ಪನ್ನಗಳ ಪ್ಲೇ ಮಾರ್ಕೆಟ್ಗಳು ವಿಶೇಷ ಕಳೆ ತಂದುಕೊಟ್ಟವು. ಇದರ ಜೊತೆಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಿಗೆ ಭರಪೂರ ಮನೋರಂಜನೆಯನ್ನ ಒದಗಿಸಿದವು. ರವಿವಾರ ಸಂಜೆ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಪೊಲೀಸ್ ಉಪ ಆಯುಕ್ತೆ ಉಮಾ ಪ್ರಶಾಂತ್, ಅಪರ ಜಿಲ್ಲಾಧಿಕಾರಿ ಕುಮಾರ್ ಸಹಿತ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಾತನಾಡಿದ ಗಣ್ಯರು ಜಿಲ್ಲಾಡಳಿತದ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ನಡೆದ ವಿಭಿನ್ನ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಗ್ರಾಮದಲ್ಲಿ ಬಹಳಷ್ಟು ಈ ರೀತಿಯ ನದಿಗಳಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ನದಿಗಳಲ್ಲಿ ಕೂಡ ಈ ರೀತಿಯ ನದಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸಂತಸದ ವಾತಾವರಣ ಇಡೀ ಜಿಲ್ಲೆಯಲ್ಲಿ ತರುವಂಥ ಅವಕಾಶ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ನಾವು ಇದೊಂದು ಮಾಡೆಲ್ ಆಗಿ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಇವತ್ತು ಇರುವಂಥ ಪೊಟೆನ್ಷಿಯಲಿಟಿ ಏನಿದೆ, ಬಹುಶಃ ನದಿಯ ಸಂಪನ್ಮೂಲವನ್ನು ಉಪಯೋಗ ಮಾಡಿಕೊಂಡು ಇದನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ನದಿಯನ್ನು ಸಂಪೂರ್ಣ ಶುಚಿತ್ವಗೊಳಿಸಲಿಕ್ಕೆ ಸಹಕಾರ ರೀತಿಯಲ್ಲಿ ಬಹುಶಃ ಮುಂದಿನ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸರ್ಕಾರದಲ್ಲಿ ನಾವು ಬಹುಶಃ ಇದಕ್ಕೆ ಅನುದಾನ ಕೇಳಿದಾಗ ನಮ್ಮ ಟೂರಿಸಂ ಮಂತ್ರಿ ಸಾರಮೇಶ್ ತಕ್ಷಣವಾಗಿ ಇವತ್ತು 25 ಲಕ್ಷ ರೂಪಾಯಿ ಇವತ್ತು ಕೂಡ ಅನುದಾನ ನಮಗೆ ಬಿಡುಗಡೆ ಮಾಡಿದರು. ಬಹುಶಃ ಈಗ ನಾವು ಚರ್ಚೆ ಮಾಡಿದಂತೆ ಮುಂದಿನ ದಿನ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಬಹುಶಃ ಈ ರೀತಿಯ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬೋಟ್ ರೇಸ್, ಪೆಡ್ಲಿಂಗ್ ಇತ್ಯಾದಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಎರಡು ದಿನಗಳ ಕಾಲ ಫಲ್ಗುಣಿ ನದಿ ತೀರದಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಸ್ತಬ್ಧ ಚಿತ್ರಗಳ ಜೊತೆಗೆ ವಿವಿಧ ಬಗೆಯ ಕಾಗದದ ದೋಣಿಗಳು ವಿಶೇಷ ಆಕರ್ಷಣೆ ಒದಗಿಸಿದವು. ಜನರು ಇವುಗಳನ್ನೆಲ್ಲ ವೀಕ್ಷಿಸಿ ತಿಂಡಿ ತಿನಿಸು, ಬಟ್ಟೆ ಬರೆ, ಕರಕುಶಲ ವಸ್ತುಗಳು, ಮೂಲಿಕೆಗಳು, ಔಷಧಿಗಳ ಸಹಿತ ಹಲವು ಬಗೆಯ ಸ್ಥಳಗಳು ಮೆರುಗು ತಂದುಕೊಟ್ಟವು. ಇಡೀ ಉತ್ಸವದ ಪ್ರದೇಶವನ್ನ ಕಾಗದಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ಮೊದಲ ಬಾರಿಗೆ ನಡೆಸಲಾದ ನದಿ ಉತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಸ್ಪಂದನೆ ದೊರೆಯಿತು. ಮುಂದಕ್ಕೂ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎನ್ನುವ ಮಾತುಗಳು ಸಾರ್ವಜನಿಕರಿಂದ ಕೇಳಿಬಂದವು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.